ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಂಜೇಶ್ವರ ಹಾಗೂ ಪರಿಸರದಲ್ಲಿ ಸಿಕ್ಕಾಕೊಂಡಿದ್ದ ಸಹಸ್ರಾರು ಮಂದಿ ವಲಸೆ ಕಾರ್ಮಿಕರನ್ನ ತಾಯ್ನಾಡಿಗೆ ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿ ಮಾಡಿದ್ದಾರೆ. ಲಾಕ್ಡೌನ್ ಬಳಿಕ ಮಂಜೇಶ್ವರ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಜಾರ್ಖಂಡ್ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಅನ್ಯ ರಾಜ್ಯದ ಕಾರ್ಮಿಕರನ್ನ ರೈಲಿನ ಮೂಲಕ ಕಳುಹಿಸಿಕೊಡಲಾಗಿತ್ತು. ಇದೀಗ ಇಂದು ಕೂಡ 250 ಅನ್ಯ ರಾಜ್ಯದ ಕಾರ್ಮಿಕರನ್ನ ಪಂಚಾಯತ್ ವತಿಯಿಂದ ಬಸ್ ಮೂಲಕ ಕಾಂಜಂಗಾಡಿಗೆ ಕಳುಹಿಸಿ ಅಲ್ಲಿಂದ ನೇರವಾಗಿ ಉತ್ತರ ಪ್ರದೇಶಕ್ಕೆ ತೆರಳುವಂತಹ ರೈಲಿನಲ್ಲಿ ಕಳುಹಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಜಮಾಯಿಸಿದ್ದ ಅನ್ಯ ರಾಜ್ಯದ ಕಾರ್ಮಿಕರನ್ನ ವೈದ್ಯಕೀಯ ಪರೀಕ್ಷೆ ನಡೆಸಿ ಅವರವರ ಆಧಾರ್ ಕಾರ್ಡ್ನಲ್ಲಿದ್ದಂತಹ ದಾಖಲೆಯಂತೆ ನೋಂದಾಯಿಸಿದವರನ್ನ ಬಸ್ ಮೂಲಕ ಕಳಿಸಲಾಯಿತು. ಸಾಮಾಜಿಕ ಅಂತರವನ್ನು ಪಾಲಿಸಲು ಪರಿಸರದಲ್ಲಿ ಪೊಲೀಸರನ್ನ ಕೂಡ ನೇಮಕ ಮಾಡಲಾಗಿದೆ. ബസ്സിലായിട്ട് 40 പേരടങ്ങുന്ന ഒരു ബസ്സാണ്. അത് ഇവിടുന്ന് കാഞ്ഞങ്ങാട്ടേക്ക് അയക്കാനാണ്. 250 പേര് ലീസ്റ്റിലുണ്ട് ഇന്നത്തെ. 550 പേരെ ഇന്ന് മെഡിക്കൽ ലീസ്റ്റ് എടുത്തിട്ട് ഇന്ന് അവിടെ കാഞ്ഞങ്ങാട്ടേക്ക് എത്തിക്കുന്ന ജോലിയാണ് പഞ്ചായത്തിന്. അത് ഞങ്ങൾ പഞ്ചായത്ത് ഭരണ സമിതിൻ്റെയും ഉദ്യോഗസ്ഥന്മാരുടെ നേതൃത്വത്തിൽ ഞങ്ങളിപ്പോൾ അത് ചെയ്തുകൊണ്ടുണ്ട്.